ಹಲೋ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಹಬ್ಬನ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಮಿಸ್ ಕುಕ್ಕರಿಯಲ್ಲಿ ನಾನ್ ವೆಜ್ ರೆಸಿಪಿ ಹಾಕೋದು ತುಂಬಾ ದಿನ ಆಯಿತು, ಹಬ್ಬ ಆದ್ದರಿಂದ ಹಾಕೋದಕ್ಕೆ ಹೋಗಿಲ್ಲ. ಬಟ್ ಇವತ್ತೊಂದು ನನ್ನ ಮೋಸ್ಟ್ ಫೇವ್ರೆಟ್ ತುಂಬಾ ಸ್ಪೆಷಲ್ ಆಗಿರುವಂತಹ ಮಂಗಳೂರಿನ ನಾನ್ ವೆಜ್ ರೆಸಿಪಿನ ಹಾಕ್ತಾ ಇದ್ದೀನಿ. ಇದೇನು ಅಂತಂದರೆ ಬಂಗುಡೆ ಮೀನಿನ ತವಾ ಫ್ರೈನ ಸೂಪರ್ಬ್ ಆಗಿ, ಅದು ಯಾವುದೇ ಅಂದರೆ ಈ ಖಾರ ಪುಡಿ ಎಲ್ಲ ನಾವು ರೆಡಿಯಾಗಿ ತಂದಿರೋದನ್ನು ಹಾಕದೆ ಮನೆಯಲ್ಲಿ ಒಂದು ಸ್ಪೆಷಲಾಗಿ ಮಸಾಲೆನ ಮಾಡಿ ತುಂಬಾ ರುಚಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಬಂಗುಡೆ ಮೀನಿನ ತವಾ ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಸೂಪರ್ಬ್ ಆಗಿದೆ ಈ ರೆಸಿಪಿ. ಆಮೇಲೆ ನನಗೆ ನೀವು ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನಿವತ್ತು ಒಂದು 5 ಬಂಗುಡೆ ಫಿಶನ್ನು ತಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಬಂಗುಡೆ ಫಿಶ್ ಇದೆ. ಆಲ್ಮೋಸ್ಟ್ ಒಂದು ಅರ್ಧ ಕೆಜಿ ಆಗ್ಬೋದಿದು. ಈ ಫಿಶ್ಶಿಗೆ ಇವತ್ತು ಹೇಗೆ ಸಖತ್ತಾಗಿ ತವಾ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಸಾಲನ ನಾನು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ, ಯಾವುದೂ ಪುಡಿಗಳನ್ನು ಯೂಸ್ ಮಾಡ್ತಾ ಇಲ್ಲ. ಒಂದು 10 ಬ್ಯಾಡಗಿ ಮಿರ್ಚಿ, 2 ಖಾರ ಮೆಣಸು, 3 ಹಸಿಮೆಣಸಿನ್ಕಾಯಿ, ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಅರ್ಧ ಚಮಚದಷ್ಟು ಅರಿಶಿನ ಪೌಡರ್, ಅರ್ಧ ಚಮಚದಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು 8 ರಿಂದ 10 ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ತಗೊತಾ ಇದ್ದೀನಿ. ನೀವು ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಈ ಹುಣಸೆ ಹಣ್ಣಲ್ಲಿ ಸ್ವಲ್ಪ ಉಪ್ಪಿರೋದ್ರಿಂದ ನಾನು ಉಪ್ಪನ್ನು ಕಮ್ಮಿ ಹಾಕೊತಾ ಇದ್ದೀನಿ, ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಇವಾಗ ಇದೆಲ್ಲದನ್ನು ನಾವು ಫಸ್ಟ್ ಗ್ರೈಂಡ್ ಮಾಡಿಕೊಂಡು ಒಂದು ಮಸಾಲ, ಫಿಶ್ ಫ್ರೈ ಮಸಾಲ ರೆಡಿ ಮಾಡ್ಕೋಬೇಕು. ಮೊದಲು ಮೆಣಸು, ಆಮೇಲೆ ಹುಣಸೆ ಹಣ್ಣು, ಅದಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಲಿಂಬೆನೂ ಹಾಕಿ ಮಾಡ್ಬೋದು, ಬಟ್ ಹುಣಸೆ ಹಣ್ಣು ಹಾಕಿ ಮಾಡಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಇರುತ್ತೆ, ಸಖತ್ತಾಗಿ ಬರುತ್ತೆ ಮಸಾಲ. ಆದ್ದರಿಂದ ನಾನು ಹುಣಸೆ ಹಣ್ಣಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಇದೆಲ್ಲದನ್ನು ಹಾಕಿಬಿಟ್ಟು ಫಸ್ಟ್ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನಾವು ಈ ಮಸಾಲ ಪದಾರ್ಥಗಳನ್ನು ಪುಡಿ ಮಾಡ್ಕೋಬೇಕು. ಈ ಥರ ನೀರು ಹಾಕುವಾಗ ನೋಡ್ಕೊಳ್ಳಿ, ಈ ಮಸಾಲೆ ತುಂಬ ಅಂದರೆ ನೀರು ತೆಳ್ಳಗಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಫಸ್ಟ್ ಒಂದ್ಸರಿ ಮಸಾಲ ಪುಡಿ ಆದ ನಂತರ ಅದು ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು, ನಾನು ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸಾಫ್ಟ್ ಪೇಸ್ಟ್ ಆಗಿದೆ. ಇವಾಗ ನಾವು ಇದಕ್ಕೆ ಫೈನಲ್ ಆಗಿ ಒಂದು 2 ರಿಂದ 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ, ಹಾಕಿ ಮತ್ತೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಯಾಕಂತಂದರೆ ನಮಗೆ ಮಸಾಲ, ಫಿಶ್ ಮಸಾಲ ತುಂಬ ನೈಸಾಗಿ ಸಾಫ್ಟಾಗಿ ಬರಬೇಕು. ಅದೇ ಥರ ಅದು ಸ್ವಲ್ಪ ಸ್ಟಿಕ್ಕಿಯಾಗಿಯೂ ಇರಬೇಕು. ಯಾಕಂತಂದರೆ ಫಿಶಲ್ಲಿ ಅದು ಹಿಡ್ಕೋಬೇಕು. ಆದ್ದರಿಂದ ನಾವು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಫೈನಲ್ ಆಗಿ ಗ್ರೈಂಡ್ ಮಾಡಿ. ನೋಡಿ, ಇಷ್ಟು ತಿಕ್ಕಾಗಿರೋ ಫಿಶ್ ಫ್ರೈ ಮಸಾಲನ ಅಥವಾ ಈ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕಿಂತ ತೆಳು ಆಗಬಾರ್ದು, ಯಾಕಂತಂದರೆ ತುಂಬ ತೆಳುವಾದರೆ ಅದು ಫಿಶಲ್ಲಿ ಅಂಟ್ಕೊಳ್ಳಲ್ಲ, ಮತ್ತು ನಮಗೆ ತವಾ ಫ್ರೈ ಮಾಡುವಾಗ ಮಸಾಲ ಕರೆಕ್ಟಾಗಿ ಫಿಶ್ಗೆ ಅಂಟ್ಕೊಂಡು ಚೆನ್ನಾಗಿ ಬರಲ್ಲ. ಆದ್ದರಿಂದ ಯಾವಾಗಲೂ ನಾವು ತವಾ ಫ್ರೈ ಮಾಡುವಾಗ ನಮಗೆ ಮಸಾಲ ಏನಿದೆ ಸ್ವಲ್ಪ ತಿಕ್ಕಾಗಿ ಇರಬೇಕು. ಇವಾಗ ನೋಡಿ, ಇದನ್ನ ನಾವು ಕರೆಕ್ಟಾಗಿ ಫಿಶ್ಗೆ ಕೋಟ್ ಮಾಡಿಕೊಂಡು ಎಲ್ಲ ಕಡೆನೂ ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊತಾ ಇದೆ. ನೀವು ಇದಕ್ಕಿಂತ ತೆಳು ಮಾಡಿದರೆ ಇಷ್ಟು ಚೆನ್ನಾಗಿ ಅಂಟ್ಕೊಳ್ಳಲ್ಲ, ಅಂಟ್ಕೊಂಡ್ರೂ ನಮಗೆ ತವಾ ಫ್ರೈ ಚೆನ್ನಾಗಿ ಬರಲ್ಲ. ಇವಾಗ ಪರ್ಫೆಕ್ಟಾಗಿ ಸ್ಟಿಕ್ ಆಗಿದೆ ಫಿಶ್ಗೆ. ಇದೇ ಥರ ನೀವು ಎಲ್ಲ ಫಿಶ್ಗಳನ್ನು ಮಸಾಲ ಕೋಟ್ ಮಾಡ್ಕೊಳ್ಳಿ, ಮ್ಯಾರಿನೇಷನ್ ಮಾಡ್ಕೊಳ್ಳಿ. ನಿಮಗೆ ರೆಡಿ ಮಸಾಲ, ಫಿಶ್ ಫ್ರೈ ಮಸಾಲ ಅಥವಾ ಈ ಚಿಲ್ಲಿ ಪುಡಿ ಎಲ್ಲ ಹಾಕಿ ಮಾಡ್ತಿರಲ್ಲ, ಅದಕ್ಕಿಂತನೂ ಈ ಥರ ಮನೇಲಿ ಮಾಡಿರೋದು ಈ ಮಸಾಲದಿಂದ ನೀವು ಫಿಶ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ, ಅಂತಂದರೆ ತುಂಬಾ ಚೆನ್ನಾಗಿ, ತುಂಬಾ ರುಚಿಯಾಗಿ ಬರುತ್ತೆ. ಫಿಶ್ಶಿಗೆ ಮಸಾಲನ ಕೋಟ್ ಮಾಡಿ ಮಿನಿಮಮ್ ಅಂದರೆ ಒಂದು ಗಂಟೆ ಆದರೂ ನಾವು ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಫಿಶ್ ಫ್ರೈ ಮಾಡ್ಕೋಬೋದು. ಫಿಶ್ ಫ್ರೈ ಮಾಡುವಾಗ ಕೂಡ ಅಷ್ಟೇ, ತವಾ ಫ್ರೈ ಮಾಡೋದಿದ್ರೆ ನಾನ್ ಸ್ಟಿಕ್ ಪ್ಯಾನನ್ನು ತಗೊಳ್ಳಿ, ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ಸ್ಪೂನಷ್ಟು ನಾವು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು, ಜಾಸ್ತಿ ಬೇಡ. ಅದಾದ ನಂತರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು
ಫಿಶನ್ನು ನಾವು ಈ ಥರ ಹಾಕೋಬೇಕು. ಉರಿ ಜಾಸ್ತಿ ಇಟ್ಕೋಬಾರ್ದು, ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಹೋಗುತ್ತೆ. ಮೀಡಿಯಮ್ ಫ್ಲೇಮ್ ಅಥವಾ ಅದಕ್ಕಿಂತ ಕಮ್ಮಿನೇ ಉರಿ ಇಟ್ಕೊಂಡು ನಾವು ಫಿಶ್ ಫ್ರೈ ಮಾಡಬೇಕು. ಎಲ್ಲ ಫಿಶನ್ನು ಈ ಥರ ಇಟ್ಬಿಟ್ಟು ಆಯಿಲ್ ಹಾಕಿದ್ರಲ್ಲ ಅದನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಪ್ಯಾನನ್ನು ಟಿಲ್ಟ್ ಮಾಡಿಕೊಂಡು. ಅದಾದ ನಂತರ ನಾವು ಕ್ಲೋಸ್ ಮಾಡಿಬಿಟ್ಟು ಒಂದು 3 ಮಿನಿಟ್ಸ್ ಕ್ಲೋಸ್ ಮಾಡಿ ಅದನ್ನ ನಾವು ಫ್ರೈ ಮಾಡ್ಕೋಬೇಕು. ಮಿನಿಮಮ್ 3ರಿಂದ 5 ನಿಮಿಷ ಒಂದು ಸೈಡ್ ಬೇಯಿಸಬೇಕು. ನೋಡಿಕೊಂಡು ಕುಕ್ ಮಾಡಿ ಅದನ್ನ. ಅದಾದ ನಂತರ ನಾವಿವಾಗ ಇದನ್ನ ಮತ್ತೆ ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡನ್ನು 3ರಿಂದ 4 ನಿಮಿಷ ನಾವು ಕುಕ್ ಮಾಡಬೇಕು. ನಿಧಾನಕ್ಕೆ ಅದನ್ನ ಟರ್ನ್ ಮಾಡಿ ಹಾಕ್ಕೊಳ್ಳಿ. ನೀವು ನಿಧಾನಕ್ಕೆ ಮಾಡಬೇಕು, ಇಲ್ದಿದ್ರೆ ಮಸಾಲ ಎದ್ದು ಬರುತ್ತೆ. ಫಿಶನ್ನು ನಿಧಾನಕ್ಕೆ ಟರ್ನ್ ಮಾಡಿ ಹಾಕ್ಕೊಂಡು ಇನ್ನೊಂದು ಸೈಡನ್ನು ನಾವೊಂದು 3ರಿಂದ 4 ನಿಮಿಷ ಬೇಯಿಸಬೇಕು. ಜಾಸ್ತಿ ಏನು ಬೇಡ, ನಿಮ್ಗೆ ಗೊತ್ತಾಗುತ್ತೆ ಫಿಶದು ಕಲರ್ ಚೇಂಜ್ ಆದಾಗ ಫಿಶ್ ಚೆನ್ನಾಗಿ ಕುಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಕೂಡ ಅಷ್ಟೇ ಒಂದು ಸ್ವಲ್ಪ ಅದನ್ನ ಟರ್ನ್ ಮಾಡಿ ಹಾಕಿಬಿಟ್ಟು ಒಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿಟ್ಟು ಬೇಯಿಸ್ಬೋದು. ಯಾಕಂತಂದರೆ ಫಸ್ಟ್ ಹಾಕಿರೋದು ಆಯಿಲ್ ಡ್ರೈ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ಒಂದು 8-10 ನಿಮಿಷದಲ್ಲಿ ಸೂಪರ್ಬ್ ಆಗಿರುವಂತಹ ರುಚಿಯಾಗಿರುವಂತಹ ಸಖತ್ ಟೆಂಪ್ಟಿಯಾಗಿರುವಂತಹ ಬಂಗುಡೆ ಮೀನಿನ ತವಾ ಫ್ರೈ ರೆಡಿಯಾಗಿದೆ ನೋಡಿ. ನೀವು ಇಲ್ಲಿ ನೋಡ್ಬೋದು, ಒಂದು ಚೂರು ಕೂಡ ಮಸಾಲೆ ಆ ಕಡೆ ಈ ಕಡೆ ಆಗಿಲ್ಲ. ಚೆನ್ನಾಗಿ ಫಿಶ್ ಜೊತೆ ಸ್ಟಿಕ್ಕಿಯಾಗಿ ಅಂಟ್ಕೊಂಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವ, ಅಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಮಾಡಿದ ಈ ಫಿಶ್ ಫ್ರೈ ಮಸಾಲದಿಂದ ಮಾಡಿರೋ ತವಾ ಫ್ರೈ ಅಂತೂ ಅದ್ಭುತವಾಗಿರುತ್ತೆ. ಇನ್ನು ತವಾ ಫ್ರೈಗೆಲ್ಲ ನಾವು ರವೆ ಫ್ರೈ ಮಾಡಲಿಕ್ಕೆ ಬೇಕಾದ್ರೂ ಅಥವಾ ಆಯಿಲ್ ಫ್ರೈ ಮಾಡಲಿಕ್ಕೆ ಬೇಕಾದ್ರೂ ಈ ಮಸಾಲೆನ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಕೊಡೋ ಟಿಪ್ಸ್ ಏನು ಅಂತಂದರೆ, ಮಸಾಲ ನೀವು ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ತಿಕ್ಕಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಮಸಾಲ ಖಡಕ್ಕಾಗಿರಬೇಕು. ಉಪ್ಪಿರ್ಬೋದು, ಹುಳಿ ಇರ್ಬೋದು, ಖಾರ ಇರ್ಬೋದು, ಖಡಕ್ಕಾಗಿರಬೇಕು. ಯಾಕಂತಂದರೆ ಫಿಶ್ಶಿಗೆ ಎಳ್ಕೊಂಡ ನಂತರ ಅದು ಸಪ್ಪೆಯಾಗೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಫಿಶ್ಶಿಗೆ ಎಳ್ಕೋಬೇಕು. ಆದ್ದರಿಂದ ನೀವು ಒಂದ್ಸರಿ ಆ ಮಸಾಲ ಪೇಸ್ಟನ್ನು ರೆಡಿ ಮಾಡಿಕೊಂಡು ಟೇಸ್ಟ್ ಮಾಡಿಕೊಂಡು ಅದಕ್ಕೆ ಏನಾದರೂ ಬೇಕಿದ್ದರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಫಿಶನ್ನು ಮ್ಯಾರಿನೇಷನ್ನಿಗೆ ನಾವು ಇಟ್ಟ ನಂತರ ಮತ್ತೆ ಅದಕ್ಕೆ ಯಾವುದನ್ನು ಸ್ಪೈಸನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಮಸಾಲೆ ರೆಡಿ ಮಾಡುವಾಗಲೇ ಮಸಾಲೆ ಸ್ವಲ್ಪ ಖಡಕ್ಕಾಗಿರುವಂತೆ ನೋಡ್ಕೊಳ್ಳಿ. ನಿಮಗೆ ಖಾರ, ಹುಳಿ, ಉಪ್ಪು ಹೇಗೆ ಬೇಕು ಅಷ್ಟು ನೋಡಿಕೊಂಡು ನಾವು ಫಿಶನ್ನು ಮ್ಯಾರಿನೇಷನ್ ಮಾಡಿ ಇಟ್ಕೋಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.